Hello students, today we'll move on to the next session of your cost and management accounting 2. So ನನಗೆ ಗೊತ್ತಿರುವಂಗೆ previous session I have given you the problem relating to primary distribution summary overheads chapter ಅಲ್ಲಿ primary distribution summary ಬಗ್ಗೆ ನಿಮಗೆ ಹೇಳಿದೆ. ಸೊ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿಯಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ನ ಹ್ಯಾವ್ ಬಿನ್ ಗಿವನ್ ಅರೌಂಡ್ 3 ಪ್ರಾಬ್ಲಮ್ದು ಸೆಷನ್ಸ್ನ ನಿಮಗೆ ಕಂಡಕ್ಟ್ ಮಾಡಿದ್ದೀನಿ. ಫಾರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸೆಷನ್ ನನಗೆ ಗೊತ್ತಿರುವಾಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಸೊ by this we have completed the first unit makle. So we'll move on to the second unit or second chapter, and it will be the continuation of your first chapter itself. Yakendre primary distribution summary aadmele ಏನು next ಬರುವಂತದ್ದು secondary distribution summary. Okay, so this is all relating to your overheads. Okay, overheads ಅಲ್ಲಿ first unit primary distribution summary ಇದು ಮಾಡಿ ಆಯ್ತು. ಇವಾಗ next unit ನ chapter 2 it is relating to secondary distribution summary. Okay, so let us start with a particular session. This is a program relating to BCom, subject commerce, semester 4th semester, University Mangalore, and session it is 6th session. Okay, we'll come for the first second unit, that is the secondary distribution of overheads. So in the first unit we have studied about the primary distribution of overheads. So it is secondary distribution of overheads. As I've given you the meaning, I'll just read off this meaning. The fourth step involved in the overhead, it is reapportionment of a service department's cost to production departments. The service departments generally do not by themselves manufactures anything. Therefore, overheads cost charged to these departments should be redistributed to production departments on some suitable basis to charge the cost units produced by them. This distribution is called secondary distribution. Statement showing the distribution of overheads of the service department to production department is known as secondary distribution summary. ನೋಡಿ, ಸೊ ಇದರಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ನಿಮ್ಮ ಕನ್ನಡದಲ್ಲಿ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇದು ಫೋರ್ತ್ ಸ್ಟೆಪ್ ಏನು ಇನ್ವಾಲ್ವ್ ಆಗಿದೆ ಓವರ್ಹೆಡ್ಸ್ ಅಲ್ಲಿ, ಅದು ರೀಅಪೋರ್ಷನ್ಮೆಂಟ್ ಆಫ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ ಹೇಳೋದು. ಅಂದ್ರೆ ಈಗ ನಾವು ಪ್ರೀವಿಯಸ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮರಿಯಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿತ್ತು ಕಾಸ್ಟ್ ನ ಅದನ್ನ ನಾವು ಸರ್ವಿಸ್ ಡಿಪಾರ್ಟ್ಮೆಂಟ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ, ಅಪೋರ್ಷನ್ಮೆಂಟ್ ಮಾಡ್ತಿದ್ವಿ, ಆನ್ ದಿ ಬೇಸಿಸ್ ಆಫ್ ರೇಷಿಯೋದಲ್ಲಿ ಮಾಡ್ಕೊಳ್ತಿದ್ವಿ. ಸೊ ಅಂಡ್ ದಟ್ ಈಸ್ ನಾಟ್ ಕಂಪ್ಲೀಟ್ಲಿ ಕಂಪ್ಲೀಟೆಡ್. ನೋಡಿ, ಈಗ ಇಲ್ಲಿ ಹೇಳಿದ್ದಾರೆ ದ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಜನರಲಿ ಡು ನಾಟ್ ಬೈ ದೆಮ್ ಸೆಲ್ಫ್ ಮ್ಯಾನುಫ್ಯಾಕ್ಚರ್ಸ್ ಎನಿಥಿಂಗ್. ಅಂದ್ರೆ ಮ್ಯಾನುಫ್ಯಾಕ್ಚರ್ಸ್ ಯಾವತ್ತು ಸರ್ವಿಸ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಲ್ಲ. ಸೊ ಇಟ್ ಶುಡ್ ಬಿ ಡನ್ ಇನ್ ದಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಟ್ ಸೆಲ್ಫ್. ಸೊ ಅವಾಗ ಏನಾಯ್ತು, ದೇರ್ ಫೋರ್ ಓವರ್ ಹೆಡ್ ಕಾಸ್ಟ್ ಚಾರ್ಜ್ ಟು ದೀಸ್ ಡಿಪಾರ್ಟ್ಮೆಂಟ್ಸ್, ಯಾವುದಕ್ಕೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಏನ್ ಓವರ್ ಹೆಡ್ ಚಾರ್ಜಸ್ ಮಾಡಿರ್ತೀವಿ, ಇಟ್ ಶುಡ್ ಬಿ ರೀಡಿಸ್ಟ್ರಿಬ್ಯೂಟೆಡ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್. ಅಂದ್ರೆ ಅದನ್ನ ಪುನಃ ರೀಡಿಸ್ಟ್ರಿಬ್ಯೂಟ್ ಮಾಡಬೇಕು ಯಾವುದಕ್ಕೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ ಆನ್ ಸಮ್ ಸೂಟೇಬಲ್ ಬೇಸಿಸ್ ಟು ಚಾರ್ಜ್ ದ ಕಾಸ್ಟ್ ಯೂನಿಟ್ ಪ್ರೊಡ್ಯೂಸ್ ಬೈ ದೆಮ್. ದಿಸ್ ಡಿಸ್ಟ್ರಿಬ್ಯೂಷನ್ ಇಸ್ ಕಾಲ್ಡ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್. ಅದಕ್ಕೆ ನಾವು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸ್ಟೇಟ್ಮೆಂಟ್ ಶೋಯಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ಹೆಡ್ಸ್ ಆಫ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಈಸ್ ನೋನ್ ಆಸ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅಂದ್ರೆ ನೀವು ಏನು ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀರಾ ಆನ್ ದಿ ಬೇಸಿಸ್ ಆಫ್ ರೇಷಿಯೋನ, ಅದನ್ನ ಪುನಃ ರೀಡಿಸ್ಟ್ರಿಬ್ಯೂಟ್ ಮಾಡೋದು ಪುನಃ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ಗೆ. ಓಕೆ, ಹಂಗೆ ಅಂತೇಳಿ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಾವು ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಓವರ್ಹೆಡ್ಸ್. ನೋಡಿ, ಇಲ್ಲಿ ನಿಮಗೆ ನಾನು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಹೇಗೆ ನಿಮಗೆ ಬೇಸಿಸ್ ಕೊಟ್ಟಿದ್ದೆ, ಸರ್ವಿಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಬೇಸಿಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ. ಸೊ ಅದೇ ತರ ಇಲ್ಲಿ ನೋಡಿ ಬೇಸಿಸ್ ಇದೆ. ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದ ನೀವು ಪುನಃ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಪೋರ್ಷನ್ಮೆಂಟ್ ಮಾಡಬೇಕಾದ್ರೆ ಸಮ್ ಬೇಸಿಸ್ ದೇ ಹ್ಯಾವ್ ಗಿವನ್. ಇನ್ ದ ಫಸ್ಟ್ ಪಾರ್ಟ್ ಯು ವಿಲ್ ಹ್ಯಾವ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂಡ್ ಸೆಕೆಂಡ್ ಪಾರ್ಟ್ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್. ನಾನು ಜಸ್ಟ್ ಓದ್ಕೊಂಡು ಹೋಗ್ತೀನಿ. ಸೊ ಇದಕ್ಕೆ ರಿಲೇಟೆಡ್ ನೀವು ಪ್ರಾಬ್ಲಮ್ ಅಲ್ಲಿ ಮಾಡುವಾಗ ಅರ್ಥ ಆಗುತ್ತೆ ಮಕ್ಕಳೇ. ಸೊ ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೊ ಯಾವ ತರ ಬೇಸಿಸ್ ಅಲ್ಲಿ ನಂಬರ್ ಆಫ್ ಆರ್ಡರ್ಸ್ ಪ್ಲೇಸ್ಡ್ ಆರ್ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಪರ್ಚೇಸ್ಡ್ ಆರ್ ನಂಬರ್ ಆಫ್ ಪರ್ಚೇಸಸ್ ರಿಕ್ವಿಷನ್, ಅಲ್ಲಿ ಯಾವ್ದಾದ್ರು ಒಂದು ತಗೊಳ್ಬಹುದು ಬೇಸಿಸ್ ನ. ಟೈಮ್, ಆಫೀಸ್ ಆರ್ ಪರ್ಸನಲ್ ಡಿಪಾರ್ಟ್ಮೆಂಟ್ಸ್, ಸೊ ಅದಕ್ಕಾದ ನಂಬರ್ ಆಫ್ ಎಂಪ್ಲಾಯೀಸ್ ಆರ್ ವೇಜಸ್ ಪೇಯ್ಡ್. ಓಕೆ, ಕ್ಯಾಂಟೀನ್ ಆರ್ ಲೇಬರ್ ವೆಲ್ಫೇರ್ ಅಂದ್ರೆ ನಂಬರ್ ಆಫ್ ಎಂಪ್ಲಾಯೀಸ್ ಆರ್ ವೇಜಸ್ ಪೇಯ್ಡ್. ಅಕೌಂಟ್ಸ್ ಆಫೀಸ್ ಅಂದ್ರೆ ನಂಬರ್ ಆಫ್ ಎಂಪ್ಲಾಯೀಸ್ ಆರ್ ನೋ ನಂಬರ್ ಆಫ್ ಟೈಮ್ ಕಾರ್ಡ್ಸ್ ಹ್ಯಾಂಡಲ್ಡ್.
ಓಕೆ, ಅದು ಆಫೀಸ್ಗೆ ಸಂಬಂಧಪಟ್ಟಿದ್ದು. ಲ್ಯಾಬೊರೇಟರಿ ಅಂತ ಹೇಳಿದ್ರೆ ಟೆಸ್ಟಿಂಗ್ ಲ್ಯಾಬೊರೇಟರಿ ಅವರ್ಸ್ ಆರ್ ಯೂನಿಟ್ ಆಫ್ ಔಟ್ಪುಟ್. ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಇನ್ ಈಚ್ ಡಿಪಾರ್ಟ್ಮೆಂಟ್ ಆರ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಓಕೆ, ಅದು ಆಗುತ್ತೆ. ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಕಾಸ್ಟ್ ಆಫ್ ಮೆಟೀರಿಯಲ್ ಅಥವಾ ನಂಬರ್ ಆಫ್ ಯೂನಿಟ್ಸ್ ಆರ್ ನಂಬರ್ ಆಫ್ ರಿಕ್ವಿಸಿಷನ್ಸ್. ಪವರ್ ಹೌಸ್ ಅಂದ್ರೆ ಹೆಚ್ ಪಿ ಹಾರ್ಸ್ ಪವರ್ ಅಂತ ಹೇಳ್ತೀವಿ, ನಂಬರ್ ಆಫ್ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಅಥವಾ ವ್ಯಾಟ್ಸ್ ಆರ್ ಫ್ಲೋರ್ ಏರಿಯಾ. ಓಕೆ, ಹಾಸ್ಪಿಟಲ್ ಅಂಡ್ ಡಿಸ್ಪೆನ್ಸರಿ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ ಅಂತ. ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಅಂದ್ರೆ ವೆಯ್ಟ್ ಆರ್ ಕಾಸ್ಟ್ ಆಫ್ ಮೆಟೀರಿಯಲ್. ಟೂಲ್ ರೂಮ್ ಅಂತ ಹೇಳಿದ್ರೆ ಡೈರೆಕ್ಟ್ ಲೇಬರ್ ಅವರ್ಸ್ ಆರ್ ಮೆಷಿನ್ ಅವರ್ಸ್ ಆರ್ ವೇಜಸ್. ಸೊ ಡ್ರಾಯಿಂಗ್ ಆಫೀಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಡ್ರಾಯಿಂಗ್ಸ್ ಮೇಡ್ ಆರ್ ಮ್ಯಾನ್ ಅವರ್ ವರ್ಕ್ಡ್. ಇದು ನಿಮಗೆ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್. So now coming for the next aspect is methods of reapportionment or redistribution. So the following are the methods of redistribution of service department cost to production departments. ನೋಡಿ, redistribution ಮಾಡಬೇಕಾದ್ರೆ ನಿಮಗೆ ಎರಡು ಬೇಸಿಸ್ ಅಲ್ಲಿ ಮಾಡಬೇಕು. ಒಂದು ನಾನ್ ರೆಸಿಪ್ರೋಕಲ್ ಮೆಥಡ್ ಮತ್ತೆ ಇನ್ನೊಂದು ರೆಸಿಪ್ರೋಕಲ್ ಮೆಥಡ್ಸ್. ಓಕೆ, ಈಗ ನಿಮಗೆ ನಾನ್ ರೆಸಿಪ್ರೋಕಲ್ ಮೆಥಡ್ ಅಲ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಿತ್ we will calculate the problem under two methods. ಒಂದು ಡೈರೆಕ್ಟ್ redistribution ಮೆಥಡ್, ಇನ್ನೊಂದು ಸ್ಟೆಪ್ ಲ್ಯಾಡರ್ ಮೆಥಡ್ ಅಂತೇಳಿ ಮಾಡ್ತೀವಿ. So now coming for the direct redistribution method. Under this method, the cost of the service departments are directly apportioned to production departments without taking into consideration any service from one service department to another service department. ನೋಡಿ, ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಡೈರೆಕ್ಟ್ ರೀಡಿಸ್ಟ್ರಿಬ್ಯೂಷನ್ ಮೆಥಡ್ ಇದು ಫಸ್ಟ್ ಮೆಥಡ್ ಆಗ್ತದೆ. ನಾನ್ ರೆಸಿಪ್ರೋಕಲ್ ಮೆಥಡ್ ಅಲ್ಲಿ ನಾನು ನಿಮಗೆ ಹೇಳಿದಾಗೇನೆ ನಾನ್ ರೆಸಿಪ್ರೋಕಲ್ ಮೆಥಡ್ ಇದೆ, ರೆಸಿಪ್ರೋಕಲ್ ಮೆಥಡ್ ಇದೆ. ನಾನ್ ರೆಸಿಪ್ರೋಕಲ್ ಮೆಥಡ್ ಅಲ್ಲಿ ಡೈರೆಕ್ಟ್ ರಿಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ದ ಕಾಸ್ಟ್ ಆಫ್ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್, ಕಾಸ್ಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಟು ಕಾಸ್ಟ್ ಏನಿದೆ ಆರ್ ಡೈರೆಕ್ಟ್ಲಿ ಅಪೋರ್ಷನ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಅಂದ್ರೆ ಯಾವುದೇ ತರ ಆಪ್ಷನ್ಸ್ ತಗೊಳ್ಳದೆ ಡೈರೆಕ್ಟ್ಲಿ ಇಟ್ ವಿಲ್ ಬಿ ಅಪೋರ್ಷನ್ ಟು ದಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ವಿತೌಟ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಎನಿ ಸರ್ವಿಸ್ ಫ್ರಮ್ ಒನ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಟು ಅನದರ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಅಂದ್ರೆ ಒಂದರಿಂದ ಒಂದು ಅಂತೇಳಿ ತಗೊಂಡು ಮಾಡೋದಿಲ್ಲ, ಇಟ್ ಇಸ್ ಕಂಪ್ಲೀಟ್ಲಿ ಡಿಸ್ಟ್ರಿಬ್ಯೂಟೆಡ್. ಅದಕ್ಕೆ ನಾವು ಅದನ್ನ ಡೈರೆಕ್ಟ್ ರೀಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಸ್ಟೆಪ್ ಲ್ಯಾಡರ್ ಮೆಥಡ್. ಸೊ ನೋಡಿ, ಸ್ಟೆಪ್ ಲ್ಯಾಡರ್ ಮೆಥಡ್ ಅಂದ್ರೆ ದಿಸ್ ಮೆಥಡ್ ಆಫ್ ರೀಅಪೋರ್ಷನ್ಮೆಂಟ್ ಇಸ್ ಫಾಲೋಡ್ ವೆನ್ ವೇರಿಯಸ್ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಆರ್ ನಾಟ್ ಇಂಟರ್ಡಿಪೆಂಡೆಂಟ್. ಅಂದ್ರೆ ತುಂಬಾ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಇಟ್ ಇಸ್ ನಾಟ್ ಇಂಟರ್ಡಿಪೆಂಡೆಂಟ್ ಅಂತ ಟೈಮಲ್ಲಿ. This means a service department provides its service to other service departments but does not receive any service from them. For example, A ಎದು ಸರ್ವಿಸಸ್ ನ ಬಿ ತಗೊಂಡಿರ್ತದೆ, ಬಿದು ಸರ್ವಿಸಸ್ ನ ಎ ತಗೊಂಡಿದೆ, ಹಂಗಾಗಲ್ಲ. ಸೊ ಈಗ ಬಿದು ಸರ್ವಿಸ್ ಡಿಪಾರ್ಟ್ಮೆಂಟ್ ಗೆ ಶಿಫ್ಟ್ ಮಾಡಿದ್ರೆ ಬಿ ನ ಪುನಃ ರಿಟರ್ನ್ ಎ ಶಿಫ್ಟ್ ಮಾಡಿರಬಾರ್ದು. ಆ ರೀತಿಯಾದ ಕಂಡೀಷನ್ಸ್ ಮೇಲೆ ಅಲ್ಲಿ ಅವರು ಇದನ್ನ ಈ ಸ್ಟೆಪ್ ಲ್ಯಾಡರ್ ಮೆಥಡ್ ನ ಕ್ಯಾಲ್ಕುಲೇಟ್ ಮಾಡಬಹುದು ಪ್ರಾಬ್ಲಮ್ಸ್. ಅಂಡರ್ ದಿಸ್ ಮೆಥಡ್ ದ ಕಾಸ್ಟ್ ಆಫ್ ಮೋಸ್ಟ್ ಸರ್ವಿಸೇಬಲ್ ಡಿಪಾರ್ಟ್ಮೆಂಟ್ಸ್, ದಟ್ ಈಸ್ ದ ಡಿಪಾರ್ಟ್ಮೆಂಟ್ ವಿಚ್ ಸರ್ವ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಅಂದ್ರೆ ಇದರಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವ್ದಿದೆ ಅದನ್ನ ಕನ್ಸಿಡರ್ ಮಾಡ್ತೀವಿ. ದ ನೆಕ್ಸ್ಟ್ ಮೋಸ್ಟ್ ಸರ್ವಿಸೇಬಲ್ ಡಿಪಾರ್ಟ್ಮೆಂಟ್ ಇಸ್ ಟೇಕನ್ ಅಪ್ ಅಂಡ್ ಇಟ್ಸ್ ಕಾಸ್ಟ್ ಇಸ್ ಅಪೋರ್ಷನ್ಡ್. And this process goes on till the cost of the last service department is apportioned only to the production department. ನೋಡಿ, ಇದರಲ್ಲಿ ಸ್ಟೆಪ್ ತರ ಹೋಗ್ತದೆ. ಫಸ್ಟ್ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಮೂರು ಸರ್ವಿಸ್ ಎಕ್ಸಾಂಪಲ್ ಕೊಡ್ತೀನಿ. ಮೂರು ಸರ್ವಿಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮೂರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಎರಡು ಸರ್ವಿಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಫಸ್ಟ್ ಒಂದು ಸರ್ವಿಸ್ ಡಿಪಾರ್ಟ್ಮೆಂಟ್ ಕಾಸ್ಟ್ ಅನ್ನ ಮೂರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಡಿವೈಡ್ ಮಾಡ್ತೀರಾ, ಮತ್ತೊಂದನ್ನ ಪುನಃ ಎರಡಕ್ಕೆ ಮಾಡ್ತೀರಾ, ಮತ್ ಪುನಃ ಒಂದಕ್ಕೆ ಮಾಡ್ತೀರಾ. ಅಂದ್ರೆ ಇಟ್ ವಿಲ್ ಬಿ ದ ಫಾರ್ಮ್ ಆಫ್ ಅ ಸ್ಟೆಪ್. ಸೊ ನಿಮಗೆ ಪ್ರಾಬ್ಲಮ್ಸ್ ಮಾಡುವಾಗ ಈ ಮೆಥಡ್ ಅಲ್ಲಿ ನಾನು ಪ್ರಾಬ್ಲಮ್ಸ್ ನ ಮಾಡಿಸ್ತೀನಿ. ನಿಮಗೆ ಅದ್ ಮಾಡುವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಹೇಗಿರುತ್ತೆ ಸ್ಟೆಪ್ ಅಂತ. ನಿಮಗೆ ಅಂದಾಜು ಇರ್ಬೋದು ಸ್ಟೆಪ್ಸ್ ಹೆಂಗಿರುತ್ತೆ. ಸೊ ಒಂದ್ ಲೈನ್ ಮೇಲೆ ಇದ್ರೆ ಅದ್ರ ಕೆಳಗೆ ಇನ್ನೊಂದು ಲೈನ್ ಬರುತ್ತೆ, ಸ್ಟೆಪ್ ವೈಸ್ ಇರುತ್ತೆ. ಸೊ ಇದ್ರಲ್ಲೂ ರೀಡಿಸ್ಟ್ರಿಬ್ಯೂಷನ್ ಅಥವಾ ರೀಅಪೋರ್ಷನ್ಮೆಂಟ್ ನೀವು ಆನ್ ದಿ ಬೇಸಿಸ್ ಆಫ್ ಸ್ಟೆಪ್ ಮಾಡ್ತೀರಾ. So the most important limitation of this method is that the cost of one service center to the other service cost center is ignored and thus the cost of individual cost center are not truly reflected. ಅಂದ್ರೆ ಇದು ಒಂದು ಡ್ರಾಬ್ಯಾಕ್. ಇದೀಗ ಸ್ಟೆಪ್ ವೈಸ್ ಮಾಡಿರೋದ್ರಿಂದ ಒಂದು ಸರ್ವಿಸ್ ಸೆಂಟರ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿರುತ್ತೆ, ಇನ್ನೊಂದಕ್ಕೆ ಮಾಡಿರಲ್ಲ. ಸೊ ಆಗ ಏನಾಗ್ತದೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿರಲ್ಲ. ಸೊ ಅದಕ್ಕೆ ಇದೊಂದು ಡ್ರಾಬ್ಯಾಕ್ ಆಗುತ್ತೆ. ಕಮಿಂಗ್ ಫಾರ್ ದ ನೆಕ್ಸ್ಟ್ ನೋಡಿ, ಇದು ರೆಸಿಪ್ರೋಕಲ್ ಸರ್ವಿಸ್ ಮೆಥಡ್.
Under reciprocal service method, again you will divide into simultaneous equation method ಮತ್ತೆ repeated distribution method. Okay, ಎರಡು ಮೆಥಡ್ ಇದೆ. ಅಲ್ಲಿ ನಾನ್ ರೆಸಿಪ್ರೋಕಲ್ ಮೆಥಡ್ ಅಲ್ಲಿ ನಿಮಗೆ ಎರಡು ಮೆಥಡ್ಸ್ ಇರುತ್ತೆ. ಒಂದು ಡೈರೆಕ್ಟ್ ರೀಡಿಸ್ಟ್ರಿಬ್ಯೂಷನ್ ಮೆಥಡ್, ಇನ್ನೊಂದು ಸ್ಟೆಪ್ ಲ್ಯಾಡರ್ ಮೆಥಡ್. ನೋಡಿ, ರೆಸಿಪ್ರೋಕಲ್ ಸರ್ವಿಸ್ ಮೆಥಡ್ ಅಲ್ಲಿ ಟು ಗೆಟ್ ಅವೇ ಫ್ರಮ್ ದ ಲಿಮಿಟೇಷನ್ಸ್ ಆಫ್ ದಿ ಸ್ಟೆಪ್ ಲ್ಯಾಡರ್ ಮೆಥಡ್, ದಿಸ್ ಮೆಥಡ್ is adopted in which service departments are mutually dependent. This method recognizes the fact that if a given department receives service from another department, the department receiving such services should be charged. If two departments provide service to each other, each department should be charged for the cost of the service rendered by the other. There are three methods available for dealing with interdepartmental service transfers. In three methods ಅಲ್ಲಿ we will only calculate the problem relating to simultaneous equation method ಮತ್ತೆ repeated distribution method ಬರುತ್ತೆ. Okay, so last method we are not considered here. It is trial and error method ಅಂತ ಬರುತ್ತೆ, third method. ನಾನು ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಯಾಕೆಂದ್ರೆ ನೀವು ಮಾಡೋದು ಪ್ರಾಬ್ಲಮ್ಸ್ ಇದೆ ಎರಡು ಮೆಥಡ್ ಅಲ್ಲಿ ಮಾತ್ರ. ಇನ್ನೊಂದು ಮೆಥಡ್ ಇರೋದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಬರುತ್ತೆ. ಇಟ್ ಇಸ್ ನಾಟ್ ರೆಲೆವೆಂಟ್ ಫಾರ್ ಯುವರ್ ಸಿಲೆಬಸ್. ಓಕೆ, ಸೊ ಇದರಲ್ಲಿ ನಿಮಗೆ ರೆಸಿಪ್ರೋಕಲ್ ಮೆಥಡ್ ಅಲ್ಲಿ ಈ ತರ ಹೇಳ್ತದೆ. So coming for a simultaneous equation method. So under this method, true cost of the service departments are ascertained first with the help of simultaneous equation. These are then redistributed to production departments on the basis of given percentage. This method gives accurate result, but it is not to be recommended where there are more than two service departments, as each creates an additional unknown and calculation becomes complicated. Nodi, ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ಅಂತ ಹೇಳಿದ್ರೆ, ಯಾವಾಗ ನಿಮಗೆ ಎರಡು ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅದರ ಸರ್ವಿಸ್ ಡಿಪಾರ್ಟ್ಮೆಂಟ್ ಕಾಸ್ಟ್ ಏನಿರುತ್ತೆ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಸೊ ರೀಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇಲ್ಲಿ ನೀವು ಈಕ್ವೇಶನ್ಸ್ ನ ಫಾಲೋ ಮಾಡ್ತೀರಾ, ಸೈಮಲ್ಟೇನಿಯಸ್ ಈಕ್ವೇಶನ್. ಸೊ ಅದಕ್ಕೇನೆ ನಾನು ಈಗ ಸೈಮಲ್ಟೇನಿಯಸ್ ಈಕ್ವೇಶನ್ ಅಂತ ಹೇಳಿದ್ರೆ ಎಕ್ಸ್ ಅಂಡ್ ವೈ ಅಂತೇಳಿ ಬರುತ್ತೆ. ಸೊ ಅದಕ್ಕೇನೆ ಎರಡು, ಇಲ್ಲಿ ಒಂದು ಡ್ರಾಬ್ಯಾಕ್ ಏನಂದ್ರೆ, ವೆನ್ ಯು ಹ್ಯಾವ್ ಟೂ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್, ಯಾವಾಗ ಎರಡು ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅವಾಗ ಮಾತ್ರ ನಿಮಗೆ ಈ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ಅನ್ನ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿ ಒಂದು ಈಕ್ವೇಶನ್ ಬರುತ್ತೆ. ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಮೆಥಡ್, ಟ್ರೂ ಕಾಸ್ಟ್ ಆಫ್ ದಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಆರ್ ಅಸರ್ಟೈನ್ಡ್ ಫಸ್ಟ್ ಅದನ್ನ ಅಸರ್ಟೈನ್ ಮಾಡ್ತೀರಾ with the help of simultaneous equation. These are then redistributed to production departments. ಅಂದ್ರೆ redistribute ಮಾಡುತ್ತೆ production department on the basis of given percentage. ನಿಮಗೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ, ಅದರ ಬೇಸಿಸ್ ಮೇಲೆ you are going to distribute. This method give accurate result, ಅದು ಪರ್ಫೆಕ್ಟ್ ರಿಸಲ್ಟ್ ಕೊಡುತ್ತೆ, but it is not recommended where there are more than two service departments. ಅಂದ್ರೆ ಎರಡಕ್ಕಿಂತ ಜಾಸ್ತಿ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಇದೆ, ಇಟ್ ಇಸ್ ನಾಟ್ ಯೂಸ್ಫುಲ್. ಯಾಕೆಂದ್ರೆ each creates an additional unknown and calculation becomes complicated calculations ಆಗುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಎರಡೇ ಸರ್ವಿಸ್ ಡಿಪಾರ್ಟ್ಮೆಂಟ್ ಇದ್ದಾಗ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ನ ಫಾಲೋ ಅಪ್ ಮಾಡಬಹುದು. ಓಕೆ, and last one is repeated distribution method. So under this method, the total as shown in the departmental distribution summary are put out in a line, and then the expenses of the service departments are redistributed to production and service departments in turn repeatedly according to the agreed percentage until the figure becomes too small to matter. ಅಂದ್ರೆ ನಾನು ಇದನ್ನ ಹಾಗೆ ಹೇಳ್ಕೊಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಇವಾಗ 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ ಇದೆ, 2 ಸರ್ವಿಸ್ ಡಿಪಾರ್ಟ್ಮೆಂಟ್ ಇದೆ. ಸೊ ಓಕೆ, ನೀವು ಏನ್ ಮಾಡ್ತೀರಾ, ಸರ್ವಿಸ್ ಈಗ ರೀಡಿಸ್ಟ್ರಿಬ್ಯೂಷನ್ ಅಥವಾ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂತ ಹೇಳಿದ್ರೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಕಾಸ್ಟ್ ನ ಪುನಃ ರೀಡಿಸ್ಟ್ರಿಬ್ಯೂಟ್ ಮಾಡೋದು ಯಾರಿಗೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ. ಇಲ್ಲಿನೂ ಅದನ್ನೇ ಮಾಡೋದು, ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಡಿಪಾರ್ಟ್ಮೆಂಟ್ ಎ ಬಿ ಸಿ ಇಸ್ ಅ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆಮೇಲೆ ಡಿ ಅಂಡ್ ಇ ನಿಮಗೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಈಗ ಡಿ ಯಲ್ಲಿರುವ ಕಾಸ್ಟ್ ನ ಫಸ್ಟ್ ಎ ಬಿ ಸಿ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಪುನಃ ಇ ಯಲ್ಲಿರೋ ಕಾಸ್ಟ್ ಅನ್ನು ಎ ಬಿ ಸಿ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ನಿಮಗೆ ಮಿನಿಮಮ್ ಅಮೌಂಟ್ ಬರಬೇಕು ಅದ್ರ ಆನ್ಸರ್. ಸೊ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಕಾಸ್ಟ್ ಕಡಿಮೆ ಬರ್ಬೇಕಂದ್ರೆ ಕಂಪ್ಲೀಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದಕ್ಕೆ ರಿಪೀಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ಬೇಕು. ಫಸ್ಟ್ ಒಂದ್ಸತಿ ಎ ಮಾಡ್ತೀರಾ, ಸಾರಿ ಡಿ
ಮಾಡ್ತೀರಾ, ಮತ್ತೊಂದ್ಸತಿ ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಪುನಃ ಅದು ಇನ್ನು ಮಿನಿಮಮ್ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ರೆ ಪುನಃ ಇನ್ನೊಂದ್ಸತಿ ನ ಮಾಡ್ತೀರಾ, ಮತ್ತೊಂದ್ಸತಿ ನ ಮಾಡ್ತೀರಾ. ಸೊ ಯು ವಿಲ್ ರಿಪೀಟ್ ದ ಡಿಸ್ಟ್ರಿಬ್ಯೂಷನ್ ಮೆಥಡ್ ನ ನೀವು ರಿಪೀಟ್ ಮಾಡ್ಕೊಂಡು ಬರ್ತೀರಾ. ಯಾವಾಗ ತನಕ ಅಂದ್ರೆ ಟಿಲ್ ಯು ರೀಚ್ ದ ವ್ಯಾಲ್ಯೂ ವೆರಿ ಲೆಸ್ ವ್ಯಾಲ್ಯೂ, ಸ್ಮಾಲ್ ವ್ಯಾಲ್ಯೂ ರೀಚ್ ಆಗೋ ತನಕನು ನೀವು ಮಾಡ್ತಾ ಬರಬೇಕು. ದಟ್ ಈಸ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ಸೊ I think now you understood what are the theoretical aspect you have. ಇದಿಷ್ಟೇ ಮಕ್ಕಳೇ ನಿಮಗೆ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿಯಲ್ಲಿ ಇರುವಂತ ಥಿಯರಿಟಿಕಲ್ ಆಸ್ಪೆಕ್ಟ್ಸ್. ಒಂದು ಮೀನಿಂಗ್ ರಿಲೇಟಿಂಗ್ ಟು ಯುವರ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಮತ್ತೊಂದು ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ನಿಮಗೆ ಹೇಳ್ಕೊಟ್ಟೆ, ಹೇಗೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದ ನೀವು ಯಾವ ಬೇಸಿಸ್ ನ ತಗೊಂಡು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತೇಳಿ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಮೆಥಡ್ಸ್ ಆಫ್ ರೀಡಿಸ್ಟ್ರಿಬ್ಯೂಷನ್ ಆರ್ ರೀಅಪೋರ್ಷನ್ಮೆಂಟ್ ಮಾಡೋದು. ಮೆಥಡ್ಸ್ ಅಲ್ಲಿ ನಾನು ನಿಮಗೆ ಹೇಳಿದೆ ಎರಡು ಬೇಸಿಸ್ ಇದೆ, ಎರಡು ಡಿವೈಡ್ ಮಾಡ್ತಾರೆ. ಒಂದು ನಾನ್ ರೆಸಿಪ್ರೋಕಲ್ ಮೆಥಡ್ ಮತ್ತೆ ರೆಸಿಪ್ರೋಕಲ್ ಮೆಥಡ್. ನಾನ್ ರೆಸಿಪ್ರೋಕಲ್ ಮೆಥಡ್ ಅಲ್ಲಿ ನಿಮಗೆ ಎರಡು ಮೆಥಡ್ಸ್ ಇದೆ, ಒಂದು ಸ್ಟೆಪ್ ಡೈರೆಕ್ಟ್ ರೀಡಿಸ್ಟ್ರಿಬ್ಯೂಷನ್ ಮೆಥಡ್ ಮತ್ತೆ ಇನ್ನೊಂದು ಸ್ಟೆಪ್ ಲ್ಯಾಡರ್ ಮೆಥಡ್. ಆಮೇಲೆ ರೆಸಿಪ್ರೋಕಲ್ ಮೆಥಡ್ ಅಲ್ಲಿ ನಿಮಗೆ ಎರಡು ಮೆಥಡ್ಸ್ ಇದೆ, ಒಂದು simultaneous equation method ಮತ್ತೊಂದು repeated distribution method. ಓಕೆ, ಸೊ ಬೈ ದಿಸ್ ಯುವರ್ ಥಿಯರಿಟಿಕಲ್ ಆಸ್ಪೆಕ್ಟ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಮಕ್ಕಳೇ. ನನಗೆ ಗೊತ್ತಿರುವ ಹಾಗೆ ನಿಮಗೆ ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಕಂಪ್ಲೀಟ್ ಥಿಯರಿ ಏನ್ ನೀವು ಮಾಡ್ತೀರಾ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ in the next session we will start with problems. Already ನಿಮಗೆ ಫಸ್ಟ್ ಮೆಥಡ್ ಅಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ನ ಮಾಡ್ತೀನಿ ಮಕ್ಕಳೇ. ಸೊ ಫಾರ್ ಟಿಲ್ ದಟ್ you just keep on understanding this particular session and once again thank you ಮಕ್ಕಳೇ.